ಗಡಿನಾಡ ಕವಿ ನಾಡೋಜ ಕಯ್ಯಾರ ಕಿನ್ಯಣ್ಣ ರೈಕ್ಲಿನ ಪಟ್ಯನು ದಿತ್ತು ಪಾಡ್ನೆನು ಬಂಟರಯಾನೆ ನಾಡವರ ಮಾತೃ ಸಂಘ ಒಕ್ಕರೊಲ್ದು ಖಂಡಿಸಾವುಂಡು ಅರೆನ ಪಟ್ಯನು ಪಿರಸೇರಾವುಡು ಅಂಚೆನೆ ಎಬಿ ಶೆಟ್ಟಿ ವೃತ್ತನು ಪೀರ ನಿರ್ಮಿಸಾವುಡು ಪಂಡದು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅಜಿತ್ ಕುಮಾರ್ ರೈ ಮಾಲಾಡಿ ಒತ್ತಾಯಿಸಾದರು. ಬಂಟರ ಸಂಘದ ಅಮೃತ ಮಹೋತ್ಸವ ಕಟ್ಟಣಡು ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಅಜಿತ್ ಕುಮಾರ್ ರೈ ಮಾಲಾಡಿಯರು ಅವೈಜ್ಞಾನಿಕ ಕಾಮಗಾರಿಲದ ಮೂಲಕ ವೃತ್ತನ ದಿತ್ತದು ಎಬಿ ಶೆಟ್ಟಿಯರ್ನ ಪುದರ್ನ ಮಾಚಾವ್ನ ಕವಿ ಕಯ್ಯಾರರೆನ ವ್ಯಕ್ತಿತ್ವನು ಮರೆಪಾವನ ಬೇಲೆ ಆವೊಂದು ಪಂಡ ತೆರಿಪಾಯರು. ಒಂದು ಅಗೌರವಗೊಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದು ಅದು ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆ. ಯಾಕೆಂದ್ರೆ ಅವರು ನಮ್ಮ ಸಮಾಜದ ಒಂದು ಅಂಗ, ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದವರು. ಅಂತ ವ್ಯಕ್ತಿಗೆ ಅವಮಾನ ಮಾಡಿದರೆ ಅದು ಸಮಾಜಕ್ಕೆ ಮಾಡಿದ ಅವಮಾನ. ಇದರಲ್ಲಿ ನಮ್ಮೊಟ್ಟಿಗೆ ಎಲ್ಲ ಜಾತಿ ಮತಗಳು ಈ ಹೋರಾಟದಲ್ಲಿ ಸೇರುತ್ತೇವೆ ಎಂದು ಹೇಳಿದ್ದಾರೆ. ನಾವು ಗ್ರಾಮ, ವಾರ್ಡು, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನು ಮಾಡ್ತೀವಿ. ವಿದೇಶದಲ್ಲಿರುವ ಎಲ್ಲ ಎಂಬೇರಿಗಳಲ್ಲಿಯೂ ಇದರ ಬಗ್ಗೆ ವಿರುದ್ಧವಾಗಿ ನಮ್ಮ ಎಂಬೇರಿಗಳಿಗೆ ಹೋಗಿ ನಮ್ಮ ಬಂಟ ಬಾಂಧವರು ಇದರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಇದ್ದಾರೆ. ಇಂತಹ ಒಂದು ಅವಕಾಶಕ್ಕೆ ಇದಕ್ಕೆ ಅವಕಾಶ ಕೊಡದೆ ಆದ ತಪ್ಪನ್ನು ಅವರು ಕೂಡಲೇ ಸರಿಪಡಿಸಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಇನ್ನೊಂದು ವಿಷಯವೆಂದರೆ ಎಬಿ ಶೆಟ್ಟರ್ ಬಗ್ಗೆ ನಾವು ಹೇಳಲಿಕ್ಕೆಲ್ಲ. ಶ್ರೀನಿವಾಸ್ ಮಲ್ಯರಾಗಲಿ, ದ್ವಾರಕ ಎಬಿ ಶೆಟ್ಟರ್ ಆಗಲಿ ಈ ಜಿಲ್ಲೆಗೆ ಕೊಟ್ಟ ಕೊಡುಗೆ ಅನನ್ಯವಾದದ್ದು. ಈ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ರೂಪಿಸುವಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಅವರ ಮಿನಿಸ್ಟರ್ ಆಗಿದ್ದರು, ಸ್ವಾತಂತ್ರ್ಯ ಬಂಧನವೂ ಅವರು ಮಿನಿಸ್ಟರ್ ಆಗಿದ್ದರು. ಮಲೇರಿಯಾ, ಫೈಲೇರಿಯಸ್ ಮತ್ತು ಎಲಿಫೆಂಟೈಟಿಸ್ ಮುಂತಾದ ಎಲ್ಲ ಕಾಯಿಲೆಗಳ ನಿರ್ಮೂಲಕ್ಕೆ ಇಲ್ಲಿ ಸುಸಜ್ಜಿತವಾದ ವೈದ್ಯಕೀಯ ಸೌಲಭ್ಯಗಳನ್ನು ನೋಡಲು ಅನನ್ಯವಾದ ಸೇವೆಯನ್ನು ಎಬಿ ಶೆಟ್ಟರ್ ಅವರಿಗೆ ಕೊಟ್ಟಿದ್ದಾರೆ. ಅಂತಹ ಎಬಿ ಶೆಟ್ಟರ್ ಅವರದ್ದು ನಮ್ಮ ವಿಜಯಭಾರತದ ಸ್ಥಾಪಕಾಧ್ಯಕ್ಷರಾಗಿದ್ದರು, ಅದರ ಸ್ಥಾಪಕರಲ್ಲಿ ಒಬ್ಬರಾಗಿದ್ದರು. ನವಯುಗ ಟ್ರಸ್ಟ್ನ ಸ್ಥಾಪಕರಾಗಿದ್ದರು. ಬಂಟರಯಾನೆ ನಾಡವರ ಮಾತೃ ಸಂಘದ ಸ್ಥಾಪಕರಲ್ಲಿ ಒಬ್ಬರಾಗಿ ಕಾರ್ಯದರ್ಶಿಯಾಗಿದ್ದರು. ಈ ಹಲವಾರು ವಿಧದ ಪ್ರತಿಭೆಯನ್ನು ಹೊಂದಿದ್ದ ವ್ಯಕ್ತಿ, ಜಾತ್ಯತೀತವಾದ ವ್ಯಕ್ತಿಯಾಗಿದ್ದು ಎಲ್ಲ ಸಮಾಜಗಳಿಗೆ ಬೇಕಾದಂತೆ ಕೆಲಸವನ್ನು ಮಾಡಿ ಎಬಿ ಶೆಟ್ಟರ್ ವೃತ್ತವನ್ನು ನೀವೆಲ್ಲ ನೋಡಿದ್ದೇವೆ. ಚಂದವಾದ ವೃತ್ತ ನಿರ್ಮಾಣ ಮಾಡಿ ಅದನ್ನು ತಿಳಿಯುವಂತ ಅವಶ್ಯಕತೆ ಆಗಿತ್ತು. ಯಾಕಾಗಿ ಬಂತು? ಈಗ ಆಗುತ್ತಿರೋ ಕಾರ್ಯಕ್ರಮಗಳೆಲ್ಲ ಇಲ್ಲಿ ವೈಜ್ಞಾನಿಕವಾಗಿ ಇವೆ. ಯಾರು ಇದರ ನೇತೃತ್ವ ವಹಿಸಿದ್ದಾರೆ? ಯಾಕಾಗಿ ಮಾಡುತ್ತಾರೆ? ನಮಗೆ ಬಂಟರಿಗೆ ಅನ್ಯಾಯ ಮಾಡಲಿಕ್ಕೆ ಮಾಡ್ತಾರ, ಅಥವಾ ಸಮಾಜಕ್ಕೆ ಅನ್ಯಾಯ ಮಾಡ್ತಾರ, ಅಥವಾ ನಮ್ಮ ಈ ಸ್ಮಾರ್ಟ್ ಸಿಟಿಗೆ ಬಂದ ಹಣವನ್ನು ತಿಂದು ಹಾಕಲಿಕ್ಕೆ ಮಾಡ್ತಾ ಇದ್ದಾರೆ? ಅದು ನನಗೆ ಗೊತ್ತಾಗುದಿಲ್ಲ. ಆದರೆ ಎಬಿ ಶೆಟ್ಟರ್ ಆಗಿ ಪ್ರತಿಮೆಯನ್ನು ತೆಗೆದಿದ್ದು, ರಥವನ್ನು ತೆಗೆದು ಅವರ ಹೆಸರನ್ನು ಅಲ್ಲಿ ಇಲ್ಲದಾಗಿ ಮಾಡಿ ನಮ್ಗೆಲ್ಲರಿಗೂ ನೋವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಕುಟುಂಬದವರಿಗೆ ಅವರ ಮಗ ಎಬಿ ಶೆಟ್ಟರ್ ಮೊಮ್ಮಗನ ಮಗಳಿದ್ದಾರೆ, ಕಯ್ಯಾರ ಕಿನ್ಯಣ್ಣರ ಮಗ ಇಲ್ಲಿದ್ದಾರೆ. ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಕಾವು ಹೇಮನಾಥ್ ಶೆಟ್ಟಿ, ಕೋಶಾಧಿಕಾರಿ ಕೃಷ್ಣ ಪ್ರಸಾದ್ ರೈ, ಪದಾಧಿಕಾರಿಗಳು ರವೀಂದ್ರನಾಥ್ ಶೆಟ್ಟಿ, ವಸಂತ್ ಶೆಟ್ಟಿ, ಕವಿ ಕಯ್ಯಾರರೆನ ಮಗೆ ಡಾಕ್ಟರ್ ಪ್ರಸನ್ನ ರೈ, ಎಬಿ ಶೆಟ್ಟಿಯರ್ನ ಚಲ್ಲಿ, ಲಕ್ಷ್ಮಿ, ಅರಣ ಖಂಡನಿ, ಸಿದ್ಧಾರ್ಥ್ ಸುದ್ದಿಗೋಷ್ಠಿ ಒಡಿಗೆ ಇದ್ದಾರೆ. ಮಂಜೇಶ್ವರ ಗೋವಿಂದ ಪೈ ಅವರು ರಾಷ್ಟ್ರ ಕವಿಯಾಗಿ ಕಂಗೊಳಿಸಿದವರು ಮತ್ತು ಹಿರಿಯ ಸಂಶೋಧಕರಾಗಿ ಕೀರ್ತಿ ಪಡೆದವರು. ಅವರ ಹೆಸರು ರಾಷ್ಟ್ರ ಕವಿಯಾಗಿ ಮತ್ತು ಅವರು ಮಾಡಿದ ಸಂಶೋಧನೆಯಿಂದಾಗಿ ಗ್ರೀಕ್ ಪ್ರಾಚೀನ ನಾಟಕದಲ್ಲಿ ಕನ್ನಡದ ಶಬ್ದಗಳು ಇವೆ ಎಂಬುದನ್ನು ಅವರು ಸಂಶೋಧನಾ ಲೇಖನ ಪ್ರಕಟಿಸಿದ ಕಾರಣ ಇಡೀ ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ತಳಹದಿಸುತ್ತಿದೆ. ಆ ವಿಷಯ ಬರೆಯುವ ಬದಲು ಇಲ್ಲಿ ಅವರು ಕಯ್ಯಾರ ಕಿನ್ಯಣ್ಣರೇ ನಮ್ಮ ಕಿರುಬರೂಪರ ಹೆಸರನ್ನು ತೆಗೆದು ಹಾಕಿರುವುದು ಒಂದು ವಿಪರ್ಯಾಸ ಅಂತ ಹೇಳಿ ಬರ್ತಿದ್ದಾರೆ. ಹೌದು, ಅದು ವಿಪರ್ಯಾಸ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದರೆ ಅವರಿಗೆ ಕಯ್ಯಾರ ಕಿನ್ಯಣ್ಣರೇಗಳು ಗುರು ಸಮಾನವಾಗಿ ಪ್ರೀತಿಸಿದವರು. ಇಡೀ ಕಾಸರಗೋಡು ಮಾತ್ರ ಅಲ್ಲ, ಇಡೀ ಕರ್ನಾಟಕ, ಇಡೀ ನಮ್ಮ ದೇಶದ ರಾಷ್ಟ್ರಕವಿಯಾಗಿ ಕಂಗೊಳಿಸಿದಂತಹ ತಾಳೆ ಅವರು ಕವಿಗಳಾಗಿ ಅಥವಾ ಇರೋದರಿಂದ ಅವರು ರಾಷ್ಟ್ರ ಕವಿಗಳಾಗಿ ಸಂಶೋಧಕರಾಗಿ ಅವರು ಪ್ರಖ್ಯಾತರು. ಅದೇ ರೀತಿ ಕಯ್ಯಾರ ಕಿನ್ಯಣ್ಣರೇಗಳು ನಮ್ಮ ನಾಡೋಜರು. ಅವರು ಕವಿಗಳಾಗಿ, ಸಾಹಿತಿಗಳಾಗಿ, ಲೇಖಕರಾಗಿ, ಸ್ವಾತಂತ್ರ್ಯ ಯೋಧರಾಗಿ
ಮತ್ತು ಸಮಾಜ ಚಟುವಟಿಕೆಯಲ್ಲಿದ್ದವರು ಮತ್ತು ರಾಜಕೀಯವಾಗಿ ಯಾವ ಪಕ್ಷದಲ್ಲಿ ಇಲ್ಲದಿದ್ದರೂ ಸಹ 15-16 ವರ್ಷ ಪಂಚಾಯತಿನ ಅಧ್ಯಕ್ಷರಾಗಿ ಸಮಾಜಮುಖಿ ಕೆಲಸ ಮಾಡಿದವರು, ಕೃಷಿಕರು ಆಗಿದ್ದವರು ಎಲ್ಲ ಆದರೆ ಸಹ ಈ ಕ್ಷಣಕ್ಕೆ ಸಹ ಅವರನ್ನು ನಾವೆಲ್ಲರೂ ಗುರುತಿಸುವುದು ಕನ್ನಡಕ್ಕೆ ಬೇಕಾಗಿ ಜೀವನದ ಕೊನೆ ಕ್ಷಣದವರೆಗೆ ಹೋರಾಡಿದ ಯೋಧ ಎಂದು. ಹಾಗೆ ಎರಡು ಸಣ್ಣ ವ್ಯತ್ಯಾಸ ಅವರಿಬ್ಬರ ವ್ಯಕ್ತಿತ್ವದಲ್ಲಿದೆ. ಅವರ ಗೌರವ ಸಲ್ಲಿಸುವ ಹಾಗೆ ನಮ್ಮ ರಾಷ್ಟ್ರದಲ್ಲಿ ಸಲ್ಲಿಸ್ತಕ್ಕಂಥದ್ದು. ಆದರೆ ಕಂಪ್ಯೂಟರ್ನ ಈ ಯುಗದಲ್ಲಿ ಆ ಕಟ್ ಪೇಸ್ಟ್ ಮಾಡುವಂತಹ ಒಂದು ವಿಚಾರ ಅದು ಎಲ್ಲರಿಗೂ ದುಃಖ ಕೊಡುತ್ತದೆ. ಕುಟುಂಬದವರಿಗೆ ಮಾತ್ರ ಅಲ್ಲ, ಇಡೀ ಕಾಸರಗೋಡಿನ ಜನತೆ ಸಹ ಈಗ ನಮ್ಮ ಹತ್ರ ದೂರವಾಣಿ ಮೂಲಕ ಸಂಪರ್ಕಿಸಿ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಅದೇ ವಿಷಯವನ್ನು ನಾವು ನಮ್ಮ ಸಮಾಜದ ಪರವಾಗಿ ಸಹ ನಿಮ್ಮೆಲ್ಲರ ಪರವಾಗಿ ಕಳಕಳಿಯಿಂದ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಅಷ್ಟೇ, ಧನ್ಯವಾದಗಳು. ದಿವಂಗತ ಶ್ರೀ ಎ.ಬಿ. ಶೆಟ್ಟಿ ಅವರ ಸ್ಮರಣೆಯಲ್ಲಿ ಕಟ್ಟಿಸಿದ ವೃತ್ತವನ್ನು ತೆಗೆದುಹಾಕಿರುವುದು ನಮ್ಮೆಲ್ಲರಿಗೂ ತುಂಬಾ ದುಃಖದ ವಿಷಯ. ಅವರು ಈ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಸೇವೆ ಸಹಾಯ ಮಾಡಿದಂತಹ ಮಹಾನ್ ವ್ಯಕ್ತಿ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯು ಈ ವೃತ್ತವನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ನಾವೆಲ್ಲರೂ ಕೋರುತ್ತೇವೆ.